ಎಸ್ ನೋಡ್ತಾ ಇರಬಹುದು ನೀವು ಬಿಗ್ ಬಾಸ್ ಅವಿನಾಶ್ ಶೆಟ್ಟಿ ಅವರ ತಾಯಿ ಇಲ್ಲಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಎಸ್ ನೋಡ್ತಾ ಇರಬಹುದು ಅವಿನಾಶ್ ಶೆಟ್ಟಿ ಅವರು ಕ್ರಿಕೆಟ್ ಪ್ಲೇಯರ್ ಕೂಡ. ತುಳು ಫಿಲ್ಮ್ ಇಂಡಸ್ಟ್ರಿಯ ಸಾಕಷ್ಟು ಪ್ರೋಗ್ರಾಮ್ಸ್ ಗಳಲ್ಲಿ ಭಾಗವಹಿಸಿದ್ದಾರೆ. ಅವರ ಕ್ರಿಕೆಟ್ ಕಿಟ್ ಇಲ್ಲಿದೆ. ಅಂದ್ರೆ ಭಾರತ ಸರ್ಕಾರದ ಸೌಮ್ಯಕ್ಕೆ ಒಳಪಟ್ಟ ಹಡಗಿನ ಕಂಪನಿಯಲ್ಲಿ 38 ವರ್ಷ ದುಡಿದಿದ್ದೇನೆ. ಸೋಫಾ ಇದೆ ಸರ್. ಅಸ್ತಿಕ್ ಅವರು ಜಾಸ್ತಿ ಇಲ್ಲಿ ಟೈಮ್ ಕಳೀತಾ ಇದ್ರೆ ಟಿವಿ ಎಲ್ಲ ನೋಡ್ಕೊಂಡು. ಅದ್ ಮೇಲೆ ಉಂಟು, ಅವ್ರಿಗೆ ಸಪ್ರೇಟ್ ಜಾಗನೇ ಉಂಟು ಅವರಿಗೆ. ಅವರು ಜಾಸ್ತಿ ಶಿರ್ಡಿ ಸಾಯಿಬಾಬಾನ ಭಕ್ತರು ಅವರು. ಅದರಿಂದ ಯಾವಾಗಲೂ ಇಲ್ಲಿ ಸಾಯಿಬಾಬಾ ದೇವರದ್ದು ಸಿಡಿ ಹಾಕಿ ನೋಡ್ತಾ ಇರ್ತಾರೆ. ಓಕೆ, ಟೋಟಲ್ ಎಷ್ಟು ಸರ್? 4 ಬೆಡ್ರೂಮ್ 5 ಬೆಡ್ರೂಮ್? ಇದು 4 ಬೆಡ್ರೂಮ್ ಈಗ ಉಂಟು. ಪ್ರೆಸೆಂಟ್ಲಿ 4 ಬೆಡ್ರೂಮ್ ಉಂಟು. ಡೈಲಿ ಈಗ ಅವಿನಾಶ್ ಅವರು ಇಲ್ಲಿಂದಲೇ ಮಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಾರೆ? ಇಲ್ಲಿಂದಲೇ ಮಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡೋದು. ಆತಿಥ್ಯ ಕರೀತಾರಲ್ಲ, ಅಲ್ಲಿ ಹೋಗಿ ಬರುವ ತಡ ಆದ್ರೆ ಮಗಳದ್ದು ಫ್ಲಾಟ್ ಉಂಟಲ್ಲ ಮಂಗಳೂರಿನಲ್ಲಿ ಬಲ್ಮಠದಲ್ಲಿ, ಅಲ್ಲಿ ಹೋಗಿರ್ತಾರೆ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ನಾವೀಗ ಎಲ್ಲಿದ್ದೀವಿ ಗೊತ್ತಾ? ಬಿಗ್ ಬಾಸ್ ಸೀಸನ್ 10ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂಥ ಅಸ್ತಿಕ್ ಅವಿನಾಶ್ ಶೆಟ್ಟಿ ಅವರ ಮನೆಗೆ ನಾವಿವತ್ತು ಬಂದಿದ್ದೇವೆ. ಕರ್ನಾಟಕ ಜನತೆ ಸಾಕಷ್ಟು ಜನ ನಮಗೆ ಮೆಸೇಜನ್ನು ಮಾಡಿದ್ರಿ, ಅವಿನಾಶ್ ಅವರ ಮನೆಯನ್ನು ತೋರಿಸಿ, ಅವರ ತಂದೆ ತಾಯಿಯನ್ನು ಯಾರು ಅನ್ನೋದನ್ನು ತೋರಿಸಿ ಅಂತ. ಸೊ ಇವತ್ತು ನಮ್ಮ ಕರ್ನಾಟಕ ಜನತೆಗೆ ಅದನ್ನು ತೋರಿಸೋದಕ್ಕೋಸ್ಕರ ನಾವಿವತ್ತು ಅವರ ಮನೆಗೆ ಬಂದಿದ್ದೇವೆ. ಸೊ ಲೇಟ್ ಮಾಡೋದು ಬೇಡ, ಅವರ ತಂದೆ ತಾಯಿ ಕಾಯ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಗೇನೆ ಮನೆಯನ್ನು ತೋರಿಸ್ತೀನಿ. ಎಸ್ ಬನ್ನಿ. ಎಲ್ಲರಿಗೂ ಅಸ್ತಿಕ್ ಅವರ ಮನೆಗೆ ಸ್ವಾಗತ. ಇಲ್ಲಿ ನೋಡ್ತಾ ಇರ್ಬೋದು ಹೊಂಡಾ ಸಿಟಿ ಕಾರ್ ನಿಂತಿದೆ ಅಸ್ತಿಕ್ ಅವ್ರದ್ದು. ಸೊ ತಂದೆಯವರು ಕೂಡ ಇದ್ದಾರೆ. ಎಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಸ್ತಿಕ್ ಅವರ ಮನೆಯ ಹೆಸರು ಶ್ರೀ ಕನ್ಯಾ ಅಂತ ಹೇಳಿ. ಅವಿನಾಶ್ ಶೆಟ್ಟಿ ಅವರ ಮನೆಯನ್ನು ನೋಡಲಿಕ್ಕೆ ನೀವೆಲ್ಲರೂ ಕಾತರತೆಯಿಂದ ಕಾಯ್ತಾ ಇದ್ದೀರಾ. ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ಕೂಡ ಅಸ್ತಿಕ್ ಅವರ ತಂದೆ ಇದ್ದಾರೆ ಶ್ರೀಧರ್ ಶೆಟ್ಟಿ ಅವರು. ಅವರ ಹತ್ರ ಕೂಡ ಮಾತಾಡ್ಸೋಣ ಬನ್ನಿ. ಸರ್ ಮೊದಲನೇದಾಗಿ ನಮಸ್ತೆ. ನಿಮಗೂ ನಮಸ್ತೆ, ಸ್ವಾಗತ ನಿಮಗೆ. ಮನೆ ಕಾಯ್ತಾ ಇದ್ದೆ. ಹೇಗಿದ್ದೀರಿ? ಚಂದಾಗಿದ್ದೇನೆ ಸರ್. ಇವತ್ತು ನಾವು ಬಂದಿರುವಂತ ವಿಷಯ, ಬಿಗ್ ಬಾಸ್ಗೆ ನಿಮ್ಮ ಮಗ ಹೋಗಿದ್ದಾರೆ. ಸೊ ಕರ್ನಾಟಕ ಜನತೆಗೆ ನಮ್ಮ ಅವಿನಾಶ್ ಶೆಟ್ಟಿ, ಅಸ್ತಿಕ್ ಅವಿನಾಶ್ ಶೆಟ್ಟಿ ಅವರ ಮನೆಯನ್ನು ನೋಡ್ಬೇಕು, ತಂದೆ ತಾಯಿ ಯಾರು, ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ವಿಚಾರವನ್ನ ತಿಳಿಸ್ಬೇಕು ಅಂತ ನಾವಿವತ್ತು ಬಂದಿರುವಂತದ್ದು. ಸೊ ಶ್ರೀ ಕನ್ಯಾ ಅಂತ ಮನೆಯ ಹೆಸರು. ಏನಕ್ಕಾಗಿ ಆ ಹೆಸರು ಸರ್? ನನ್ನ ಧರ್ಮಪತ್ನಿ ಹೆಸರು ಸುಕನ್ಯಾ ಅಂತ. ಅಲ್ಲಿ ಕನ್ಯಾ ಬಂತಲ್ಲ, ನಾನು ಶ್ರೀಧರ ಅಂತ. ಶ್ರೀ ಮತ್ತು ಕನ್ಯಾ ಎರಡು ಶ್ರೀಕನ್ಯಾ ಅಂತ ನಾವು ಅದನ್ನು ಜೋಡಿಸಿ ಶ್ರೀಕನ್ಯಾ ಅಂತ ಹೆಸರಿಟ್ಟೆವು. ಸೂಪರ್ ಸರ್. ಮನೆಯನ್ನ ತೋರಿಸಬಹುದಾ? ದಯವಿಟ್ಟು ತೋರಿಸ್ಬೋದು. ಇದು ನಮ್ದು ಸಿಟ್ಟಿಂಗ್, ಇದು ಕೂತ್ಕೊಳ್ಳುವ ಸ್ಥಳ ಹೊರಗಡೆ ಇದು. ನಂತರ ಇಲ್ಲಿಂದ ಈ ಕಡೆ ನೀವು ಕಾಣ್ತೀರಿ, ಇದು ನಮ್ದು ಅಡಿಗೆ ಮಾಡುವ ಸ್ಥಳ, ಓಪನ್ ಕಿಚನ್ ಅಂತ ಹೇಳ್ತಾರೆ. ಅವರಿಗೆ ಸಿಕ್ಕಿರುವಂತ ಪ್ರೀತಿಯ ಗಿಫ್ಟ್ಗಳೆಲ್ಲ ಇಲ್ಲಿದೆ. ಇದೆಲ್ಲ ಉಂಟು. ಇದೆಲ್ಲ ಅವರಿಗೆ ಎಲ್ಲಾ ಕಡೆಯಲ್ಲಿ ಸನ್ಮಾನ ಆಗುವಂಥದ್ದು. ಹೌದು ಹೌದು, ಎಲ್ಲ ಸನ್ಮಾನ. ನೋಡಿ ಅಲ್ಲಿ ಬಿರುವೇರು ಕುಡ್ಲ ಅಂತ ಅವರು ಸಹ ಸನ್ಮಾನ ಮಾಡಿದ್ದಾರೆ, ನಾವು ಮಂಗಳೂರಿನವರು. ಎಸ್ ಸರ್. ಆಮೇಲೆ ಬರುವಾಗಲೇ ಮೊದಲಿಗೆ ದೇವರ ಕೋಣೆ, ದೇವರೇ ಇಲ್ಲಿ ಒಳಗೆ ನಾವು ಬರುವಾಗಲೇ ಇಲ್ಲಿ ನಾವು ದೇವರಿಗೆ ಮೊದಲು ನಮಗೆ ಇದು ಆದ್ಯತೆ ದೇವರದ್ದು ಎಲ್ಲಿ ಹೋದರೂ ಕೂಡ. ಆದ್ದರಿಂದ ಇದೊಂದು ನಮ್ಮ ಸಂಪ್ರದಾಯದ ಪ್ರಕಾರ ನಾವು ದೇವರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಆಮೇಲೆ ಡೈನಿಂಗ್ ಟೇಬಲ್ ಇದೆ. ನಾವು ಡೈನಿಂಗ್ ಟೇಬಲ್ ಇಲ್ಲಿ ಡೈನಿಂಗ್ ಮಾಡುತ್ತೆ. ಇಲ್ಲಿ ಫ್ರಿಜ್ ಇಟ್ಟಿದೆ. ಓಪನ್ ಕಿಚನ್, ಇಲ್ಲಿಂದ ಅಡಿಗೆ ಮಾಡಿ ಸೀದಾ ಇಲ್ಲಿಂದ ಬರುವಂಥದ್ದು ಓಪನ್ ಕಿಚನ್ ನಮ್ಮದು. ಮೇಡಮ್ ಅವರು ಇಲ್ಲಿಂದ ಹೌದು, ಇಲ್ಲಿಂದ ಅಡಿಗೆ ಮಾಡಿ ಅಲ್ಲೇ ಇಡ್ತಾರೆ. ಅಲ್ಲಿ ಅಡಿಗೆ ಕೋಣೆ ಬೇರೆ ಅಂತ ಇಲ್ಲ, ಇದು ವಾಸ್ತು ಪ್ರಕಾರ ಮಾಡಿದ ಅಡಿಗೆ ಕೋಣೆ. ಓಕೆ, ಪೂರ್ವ ದಿಕ್ಕಿಗೆ ಉಂಟು. ಆದ್ದರಿಂದ ಇದು ವಾಸ್ತು ಪ್ರಕಾರ ಅಡಿಗೆ ಕೋಣೆ. ನಮಗೆ ಇದು ಒಳ್ಳೆ ಅಂತ ಕಾಣ್ತಾ ಉಂಟು. ಆಮೇಲೆ ತೊಳೆಯಲಿಕ್ಕೆ ಹೊರಗಡೆ ಇಟ್ಟಿದೆ, ಒಳಗೆ ಏನು ನಾವು ತೊಳೆಯೋದಿಲ್ಲ, ಖಾಲಿ ಅಡಿಗೆ ಮಾತ್ರ ಮಾಡೋದು. ತೊಳೆಯೋ ವ್ಯವಸ್ಥೆ ಎಲ್ಲ ಹೊರಗಡೆ ಮಾಡಿ ಇಟ್ಟಿದ್ದೆ. ಎಸ್ ಸರ್. ಇದು ಇಲ್ಲಿ ಒಂದು ಉಂಟು. ಯಾರಾದರೂ ಗೆಸ್ಟ್ ಬಂದರೆ ಮೇಲೆ ಹೋಗ್ಲಿಕ್ಕೆ ಎಲ್ಲ ಸ್ವಲ್ಪ ಪ್ರಾಯಸ್ಥರಿಗೆಲ್ಲ ಮೇಲೆ ಹೋಗ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದಲ್ಲ. ಆದ್ದರಿಂದ ಇದು ಬಂದವರಿಗೆ, ಹೊರಗಿನ ಔಟ್ಸೈಡ್ರಿಗೆ ನಾವು ಇಲ್ಲಿ ಇದು ಮಾಡೋದು.
ಎಲ್ಲ ಬೆಡ್ರೂಮ್ಗಳು ಅಟ್ಯಾಚ್ ಆಗಿವೆ. ಅಟ್ಯಾಚ್ ವಿತ್ ಟಾಯ್ಲೆಟ್. ಅಟ್ಯಾಚ್ ಎಲ್ಲ ಅಟ್ಯಾಚ್ ಉಂಟು ಎಲ್ಲ. ಓಕೆ, ಎಲ್ಲ ಅಟ್ಯಾಚ್ಡ್ ಉಂಟು. ಎಸ್ ಎಸ್. ಮತ್ತೆ ಅವನು ಸೋಫಾ ಇದೆ ಸರ್. ಅಸ್ತಿಕ್ ಅವರು ಜಾಸ್ತಿ ಇಲ್ಲಿ ಟೈಮ್ ಕಳೀತಾ ಇದ್ರೆ ಟಿವಿ ಎಲ್ಲ ನೋಡ್ಕೊಂಡು. ಅದು ಮೇಲೆ ಉಂಟು, ಅವ್ರಿಗೆ ಸಪ್ರೇಟ್ ಜಾಗನೇ ಉಂಟು ಅವರಿಗೆ. Okay. ಅವರು ಕೂತ್ಕೊಂಡು ನೋಡುವಂತಹ ಜಾಗ ಮೇಲೆ ಉಂಟು. ಅವರಿಗಂತಲೇ ಸಪ್ರೇಟ್ ಟೆಲಿವಿಷನ್ ಉಂಟು ಅವ್ರದ್ದು. ಆಮೇಲೆ CD ಎಲ್ಲ ಹಾಕಿ ನೋಡುವಂಥ ವ್ಯವಸ್ಥೆ ಎಲ್ಲ ಇಲ್ಲಿ ಉಂಟು. ಅವರು ಜಾಸ್ತಿ ಶಿರ್ಡಿ ಸಾಯಿಬಾಬನ ಭಕ್ತರು. ಅವರು ಸಾಯಿಬಾಬನ ಅಂದರೆ ಅವರಿಗೆ ಭಾರಿ ಇದು ಶಿರ್ಡಿದ್ದು. ಆದ್ದರಿಂದ ಯಾವಾಗಲೂ ಇಲ್ಲಿ ಸಾಯಿಬಾಬಾ ದೇವರದ್ದು CD ಹಾಕಿ ನೋಡ್ತಾ ಇರ್ತಾರೆ, ಬೇರೆ CD ಹಾಕಿ ನೋಡ್ತಾ ಇರ್ತಾರೆ. ಓಕೆ ಓಕೆ. ಇದೆಲ್ಲ ಅವ್ರದ್ದೇ ಇದ್ದು ಸಾಯಿಬಾಬಾದ್ದು ಕ್ಯಾಸೆಟ್ಸ್ ಎಲ್ಲ ಅವರದ್ದೇ. 100% ಅವರು ಸಾಯಿಬಾಬಾ ಮಂದಿರಕ್ಕೆ ಹೋಗ್ತಾರೆ ಇಲ್ಲಿ. ಓಕೆ, ದೇವರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರೀತಿ. ಹೌದು, ಭಯಂಕರ ಉಂಟು ಅವರಿಗೆ ದೇವರದ್ದು. ಪೊಳಲಿ ರಾಜರಾಜೇಶ್ವರಿ ಅಮ್ಮನಲ್ಲಿ ಮಂಗಳವಾರ ಹೋಗ್ತಾನೆ. ಮತ್ತೆ ಇಲ್ಲಿ ಚಿಲಿಂಬಿಯಲ್ಲಿ ಒಂದು ಸಾಯಿಬಾಬಾ ಮಂದಿರ ಉಂಟು, ಅಲ್ಲಿಗೆ ಹೋಗ್ತಾ ಇರ್ತಾನೆ. ಮತ್ತೆ ಈ ಕಡೆ ಮಹಾಮಾಯಿ ಅಂತ ಉಂಟು, ಸುರತ್ಕಲ್ನ ಸ್ವಲ್ಪ ಕೆಳಗಡೆ ಮಹಾಮಾಯಿ ದೇವರಲ್ಲಿಗೆ. ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾನೆ. ಎಸ್ ವೀಕ್ಷಕರೇ, ನೋಡಬಹುದು ಅಸ್ತಿಕ್ ಅವರು ಜಾಸ್ತಿ ಕೂತು ಟೈಮ್ ಸ್ಪೆಂಡ್ ಮಾಡುವಂಥ ಜಾಗ, ಅವರ ಫೇವ್ರೆಟ್ ಪ್ಲೇಸ್ ಅಂತ ಅವ್ರ ತಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ಸೋಫಾ ಸೆಟ್ ಆಗಿರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ದೇವರ ಸಾಕಷ್ಟು CDsಗಳು ಕೂಡ ಇದೆ. ಸಾಯಿಬಾಬಾ ಅವರ ತುಂಬ ದೈವ ಭಕ್ತರು ಅಂತ ಕೂಡ ಹೇಳ್ತಾ ಇದ್ದಾರೆ. ಎಸ್ ಸರ್. ಬೇರೆ ಸರ್ ಅವರ ರೂಮ್, ಅವರ ಬೆಡ್ರೂಮ್ ಎಲ್ಲಿದೆ ಸರ್? ಅವರು ಇಲ್ಲಿ ಬನ್ನಿ. ಇದು ಆಸ್ತಿಕ್ನವರದ್ದು ಬೆಡ್ರೂಮು. ಓಕೆ, ಬಿಗ್ ಬಾಸ್ನ ಅವಿನಾಶ್ ಶೆಟ್ಟಿ ಅವರ ಬೆಡ್ರೂಮ್ ನೋಡ್ಬೋದು ನೀವು ಇಲ್ಲಿ. ಇದು ಮಾಸ್ಟರ್ ಬೆಡ್ರೂಮೇ ಸರ್? ಅಂದರೆ ಇದು ಅವ್ರದ್ದೇ ಬೆಡ್ರೂಮ್ ಅವರಿಗೆ. ಮತ್ತು ಅವರ ತಮ್ಮನದ್ದು ಬೆಡ್ರೂಮ್ ಎದುರುಗಡೆ ಉಂಟು. ಓಕೆ, ಮಾಸ್ಟರ್ ಬೆಡ್ರೂಮ್ ನಮ್ಮದು ಕೆಳಗಡೆ ಉಂಟು. ನಮ್ಮದು ತುಂಬ ಗ್ರೀನರಿ ಮಿಡಲಲ್ಲಿ ಕೂಡ ಇದ್ದಾರೆ ಅವಿನಾಶ್ ಅವರು. ಇದ್ದಾರೆ, ಇಲ್ಲಿ ಗ್ರೀನರಿ ಉಂಟು ಒಳ್ಳೆ. ಈಗ ಮಳೆಗಾಲದಲ್ಲಿ ತುಂಬ ಗ್ರೀನರಿ ಉಂಟು. ಇಲ್ಲೆಲ್ಲ ಮರ ಎಲ್ಲ ಜಾಸ್ತಿ ಉಂಟು, ಗ್ರೀನರಿ ಉಂಟು. ತುಂಬ ಸೈಲೆಂಟ್ ಪ್ಲೇಸ್ ಕೂಡ. ಶಬ್ದ ಬರ್ತದೆ ಇದು ರೈಲಿದ್ದು, ಆದರೆ ಅದು ತುಂಬ ದಿನ ಆದ ನಂತರ ನಿಮಗೆ ಅದು ಗೊಡವೆ ಬರುವುದಿಲ್ಲ. ರೈಲು ಹೋಗ್ತದೆ ಬರ್ತದೆ ಅಂತ ಗೊಡವೆನೇ ಬರುವುದಿಲ್ಲ. ಇಲ್ಲಿಂದ ಅವನು ಇಲ್ಲಿ ಕೂಡ ಬರ್ತಾನೆ. ಇಲ್ಲಿ ಕೂಡ ಬಂದು ಅವನದು ಆ್ಯಕ್ಟಿವಿಟೀಸ್ ಏನಾದ್ರು ಇದ್ರೆ ಇಲ್ಲಿ ಮಾಡಿ ನೋಡಿ. ಅವನು ಕ್ರಿಕೆಟ್ ಆಡುವಂಥದ್ದೆಲ್ಲ ಅವನದು ಕ್ರಿಕೆಟ್ ಗೇರ್ಸ್ ಎಲ್ಲ ಇಲ್ಲಿ ಇಟ್ಟು ಹೋಗಿದ್ದಾನೆ. ನಾನು ಕೂಡ ಈ ರೂಮ್ಗೆ ಬರುವುದಿಲ್ಲ ನಾನು. ಎಸ್, ನೋಡ್ತಾ ಇರ್ಬೋದು ಅವಿನಾಶ್ ಶೆಟ್ಟಿ ಅವರು ಕ್ರಿಕೆಟ್ ಪ್ಲೇಯರ್ ಕೂಡ. ತುಳು ಫಿಲ್ಮ್ ಇಂಡಸ್ಟ್ರಿಯ ಸಾಕಷ್ಟು ಪ್ರೋಗ್ರಾಮ್ಸ್ಗಳಲ್ಲಿ ಭಾಗವಹಿಸಿದ್ದಾರೆ. ಅವರ ಕ್ರಿಕೆಟ್ ಕಿಟ್ ಇಲ್ಲಿದೆ. ಹೌದು. ಎಸ್, ಇದು ಏನು ಲೊಕೇಶನ್ ಸರ್? ಇದು ಅವರ ಇಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಸಮಯ ಕಳೆಯುತ್ತಾನೆ. ಈ ವಿಡಿಯೋ ಅವರು ರೆಕಾರ್ಡ್ ಎಲ್ಲ ಮಾಡ್ತಾ ಇರುವಂತ ಟ್ರೈಪಾಡ್ ಇಲ್ಲಿದೆ. ಹೌದು, ಟ್ರೈಪಾಡ್ ಅದೆಲ್ಲ ಎಲ್ಲ ಇದ್ದೆ ಅವನದೆಲ್ಲ. ಈ ರೂಮ್ ಕೂಡ ಅವನೇ ಯೂಸ್ ಮಾಡುದು. ಇಲ್ಲಿ ಯಾರು ಬರುವುದಿಲ್ಲ. ಅವನ ತಾಯಿ ಬರ್ತಾರೆ, ಕೆಲವು ಬಟ್ಟೆ ಎಲ್ಲ ಹಾಕಿ ಹೋಗ್ತಾರೆ. ಮತ್ತು ಈ ಏರಿಯಾ ಪೂರ ಅವನೇ. ಇದು ಅವನ ತಮ್ಮ ಹೊರಗೆ ದೇಶ ಇರುವುದಲ್ಲ, ತಮ್ಮ ಎಲ್ಲಿ ಇರುವುದಿಲ್ಲ. ಇದು ಅವನ ತಮ್ಮನದ್ದು ಬೆಡ್ರೂಮ್. ಎಸ್, ಇದು ಅಜಿತ್ ಅವನ ತಮ್ಮನ ಹೆಸರು ಅಜಿತ್ ಅಂತ. ಅಜಿತ್ ಬೆಡ್ರೂಮ್ ಇದು. ಇದು ಅಜಿತ್ಗೆ, ಅವನ ಆ ಕಡೆ ಇದ್ದಾನೆ. ಎಸ್, ಅವರಿಗೆ ಎಲ್ಲಿರೋದು ಸರ್ ಅಜಿತ್ ಈಗ ಬೇರೆನಲ್ಲಿದ್ದಾನೆ. ಬೇರೆನಲ್ಲಿದ್ದಾನೆ. ಅವನ ಹೆಂಡತಿ ಕೂಡ ಅಲ್ಲಿ ಮ್ಯಾರಿಡ್. ಅವ್ರು ಮ್ಯಾರಿಡು. ಅವನ ಹೆಂಡತಿ ಅಲ್ಲಿ ಜರ್ಮನ್ ಕಂಪನಿಯಲ್ಲಿ ಸೀನಿಯರ್ ಟೆಕ್ನಿಕಲ್ ಇಂಜಿನಿಯರ್ ಆಗಿದ್ದಾರೆ. ಅವರು ಮಣಿಪಾಲದಲ್ಲಿ M.Tech ಮಾಡಿದ್ದಾರೆ. ಅವರು ಕೂಡ ಒಳ್ಳೆ ವಿದ್ಯಾವಂತರೆಲ್ಲ ಅವರೆಲ್ಲ ಅಲ್ಲೇ ಇದ್ದಾರೆ. ಎಷ್ಟನೇ ಇಸ್ವಿಯಲ್ಲಿ ಕಟ್ಟಿದ್ರಿ ಸರ್ ಇದು ಮನೆ? ಇದು ಒಂದು 9 ವರ್ಷ ಆಯ್ತು. 2014 ಡಿಸೆಂಬರ್ 25 ತಾರೀಕಿಗೆ ಗೃಹ ಪ್ರವೇಶ ಮಾಡಿದ್ದು ನಾವು. 2015 ಏಪ್ರಿಲ್ 17 ತಾರೀಕಿಗೆ ರಿಟೈರ್ಡ್ ಆಗಿದ್ದೇನೆ. ಅಂದ್ರೆ ಇದು ನೀವು ಪರ್ಚೇಸ್ ಮಾಡಿದ್ದ ಕಟ್ಟಿಸಿದ್ದ ಸರ್? ಇದು ಜಾಗ ನಾನು ತೆಗೆದುಕೊಂಡು ನಾನೇ ಕಟ್ಟಿಸಿದ್ದು. ಇದು ಈ ಜಾಗ ನಾವೆಲ್ಲ ತುಂಬ ಕಡೆ ಹೋದೆವು ಜಾಗ ನೋಡಲಿಕ್ಕೆ. ಎಲ್ಲ ಕಡೆ ಹೋದರೂ ನಮಗೆ ಜಾಗ ಸರಿ ಕಾಣಿ ಬರೋದಿಲ್ಲ.
ಯಾಕಂದರೆ ಅಲ್ಲಿ ನಾಗದೇವರದ್ದು ಉಪದ್ರ ಉಂಟು, ಅದು ಉಂಟು, ಇದು ಉಂಟು, ಆ ಜಾಗ ಬೇಡ, ಈ ಜಾಗ ಬೇಡ ಅಂತ ಹೇಳಿ ಒಂದು 100-150ಕ್ಕೂ ಹೆಚ್ಚು ಸೈಟ್ ನೋಡಿದ್ದೆ ನಾವು. ಓಕೆ, ಹಾಂ ಹಾಂ ಹಾಂ. ಬೇಡ ಅಂತ ಬಿಟ್ಟೆ. ಲಾಸ್ಟಿಗೆ ಇದು ಆಯ್ತಾ ಅಂತ ಬಂದೆ ನಾವು, ಮತ್ತೆ ಎಲ್ಲಿ ತಕೊಂಡು ಇಲ್ಲಿ ಮಾಡಿದೆ. ಓಕೆ, ಟೋಟಲ್ ಎಷ್ಟು ಸರ್? 4 ಬೆಡ್ರೂಮಾ 5 ಬೆಡ್ರೂಮ್? ಇದು 4 ಬೆಡ್ರೂಮ್ ಈಗ ಉಂಟು. ಪ್ರೆಸೆಂಟ್ಲಿ 4 ಬೆಡ್ರೂಮ್ ಉಂಟು. ಇನ್ನೊಂದು ಬೆಡ್ರೂಮ್ ಮೇಲೆ ಕಟ್ಟಲಿಕ್ಕೆ ಎಲ್ಲ ಪ್ರೊವಿಷನ್ ಇಟ್ಟಿದ್ದೆ ಎಲ್ಲ. ಅದು ಅದಕ್ಕೆ ಪರ್ಮಿಷನ್ ಉಂಟು, ಲೈಸೆನ್ಸ್ ಎಲ್ಲ ಆಗಿತ್ತು ಮೇಲೆ. ಅದು ಈಗ ನಾವು ಕಟ್ಟಲಿಲ್ಲ ಇನ್ನು, ಆಮೇಲೆ ನೋಡುವ ಅಂತ. ಬೈ ಚಾನ್ಸ್ ಬೇರೆ ಎಲ್ಲಿ ಆದರೂ ಶಿಫ್ಟ್ ಮಾಡಬೇಕಾದ್ರೆ ಮಕ್ಕಳಿಗೆಲ್ಲ ಎಲ್ಲಿ ಬೇಕು ಅಲ್ಲಿ ಹೋಗ್ಬೇಕು ನಾವು. ಹೌದೌದು. ಇಲ್ಲಿ ಕೆಲವು ನನ್ನ ಮಗಳಿಗೆ ಇಲ್ಲಿ ಇಷ್ಟ ಇಲ್ಲ, ಅವಳಿಗೆ ಮಂಗಳೂರು ಅಂದರೆ ಮಾತ್ರ ಇಷ್ಟ. ಇದು ದೂರ ಆಗ್ತದೆ, ಟ್ರಾಫಿಕ್ ಸಮಸ್ಯೆ, ಹೋಗಿ ಬರ್ಲಿಕ್ಕೆ ಅದೇ ಪ್ರಾಬ್ಲಮ್ ಇಂದ ಅವರಿಗೆ ಮಂಗಳೂರು ಬಹಳ ಇಷ್ಟ. ಇಲ್ಲಿ ಅಷ್ಟು ನೀವು ಒಂಚೂರು 10 ಕಿಲೋಮೀಟರ್ ಹೊರಗಡೆ ಇದ್ದೀರಿ. ಹೊರಗಡೆ ಇದ್ದೆ, ಹೌದು. ನನಗೆ ನನ್ನ ತಂದೆ ತಾಯಿ ಮನೆ ಹೋಗ್ಲಿಕ್ಕೆ ಇಷ್ಟ ಉಂಟು. ಇಲ್ಲಿಂದ ಒಂದು 8 ಕಿಲೋಮೀಟರ್ ಒಳಗೆ ಹೋಗೋ ಶಿಬರೂರು ರಸ್ತೆಯಲ್ಲಿ ನನ್ನ ತಂದೆ ತಾಯಿದು ಪ್ರಾಪರ್ಟಿ ಉಂಟಲ್ಲಿ, ಗದ್ದೆ. ನೀವು ಹುಟ್ಟಿ ಬೆಳೆದ ಮನೆ? ನಾನು ಹುಟ್ಟಿ ಬೆಳೆದ ಮನೆ, ಗದ್ದೆ ಉಂಟು. ಆಮೇಲೆ ಗುಡ್ಡಗಾಡು ಪ್ರದೇಶಗಳೆಲ್ಲ, ನೀರು, ಗ್ರೀನರಿ, ತುಂಬ ಒಳ್ಳೆ ಜಾಗ. ನ್ಯಾಚರಲ್ ತುಂಬ ಒಳ್ಳೇದು. ಈಗಲೂ ಹೋಗಿ ಬರ್ತೇನೆ ಅಲ್ಲಿ. ಈಗ ಕುಟುಂಬದ ಮನೆಯಲ್ಲ ಅಲ್ಲೇ ಇರೋದು? ಹೌದು. ಮತ್ತೆ ತಾಯಿ ಮನೆ NITಕ್ಕಿಂತ ಹಿಂದ್ಗಡೆ ಉಂಟು. ಆ ಜಾಗದ ಹೆಸರು ಪಡ್ರೆ ಚಾವಡಿ ಮನೆ ಅಂತ. ನಿಮ್ಮ ಕುಟುಂಬದ ಮನೆ? ಹೌದು, ನನ್ನ ತಾಯಿ ಕುಟುಂಬ. ಅಂದ್ರೆ ನಮಗೆ ತಾಯಿ ಮನೆ ಸೇರ್ತದೆ. ತಾಯಿ ಮನೆ ಪಡ್ರೆ ಚಾವಡಿ ಮನೆ. ಅದು ಭಾರಿ ಫೇಮಸ್ ಮನೆ ಸುರತ್ಕಲ್ನಲ್ಲಿ. ಅಲ್ಲಿ ಧೂಮಾವತಿ ಬಂಟ ದೈವಗಳದ್ದು ಜಾತ್ರೆ ಎಲ್ಲ ಆಗ್ತದೆ. ಅಲ್ಲಿ ಚಾವಡಿ ಕೂಡ ಉಂಟು, ಅದು ತಾಯಿ ಮನೆ. ಅಲ್ಲಿ ಕೂಡ ಪ್ರಾಪರ್ಟೀಸ್ ಎಲ್ಲ ಇದೆ ನಮ್ಮದು. ಎಸ್ ಸರ್, ಬನ್ನಿ. ಸರ್, ನೀವು ಏನು ಮಾಡ್ಕೊಂಡು ಇದ್ರಿ ಸರ್? ಈಗ ರಿಟೈರ್? ಈಗ ನಾನು ಸದ್ಯಕ್ಕೆ ರಿಟೈರ್ಡ್ ಆಗಿದ್ದೇನೆ. ನಾನು ಒಂದು 38 ವರ್ಷಗಳ ಕಾಲ ಭಾರತೀಯ ನೌಕಾಯಾನ ನಿಗಮ, ಅಂದರೆ ಭಾರತ ಸರ್ಕಾರದ ಸೌಮ್ಯಕ್ಕೆ ಒಳಪಟ್ಟ ಹಡಗಿನ ಕಂಪನಿಯಲ್ಲಿ 38 ವರ್ಷ ದುಡಿದಿದ್ದೆ ನಾನು. 2015ರಲ್ಲಿ ರಿಟೈರ್ಡ್ ಆದೆ. ಈಗ ರಿಟೈರ್ಡ್ ಆಗಿ ಆಲ್ಮೋಸ್ಟ್ 9 ವರ್ಷ ಆಗ್ತಾ ಬಂತು. ಅದು ಶಿಪ್ಪಲ್ಲಿ, ನಾನು ಹಡಗಿನಲ್ಲೇ ಇದ್ದದ್ದು. ಆಲ್ಮೋಸ್ಟ್ ಒಂದು ಎಲ್ಲ ದೇಶಕ್ಕೆ ಹೋಗಿದ್ದೇನೆ. ಒಂದು 80% ಕಂಟ್ರೀಸ್ ಎಲ್ಲ ಕವರ್ ಮಾಡಿದ್ದೇನೆ. ಹೌದಾ? 38 ಇಯರ್ಸಲ್ಲಿ. ಓಕೆ. ಒಂದು ಕಡೆ ಹೋದರೆ ಅದು ಕೆಲವು ಸರಿ ಅಲ್ಲಿಗೆ ಹೋಗ್ತಾ ಇರ್ತೇವೆ. ಅದು ಬಹಳ ಒಳ್ಳೆ ಲೈಫ್ ಅದು ಆ್ಯಕ್ಚುಲಿ. ಸೀರೆ ಮದುವೆ ಆಗಿ ಒಂದು 2-3 ವರ್ಷ ನಾವು ಹೊರಗೆ ಹೋಗಲಿಲ್ಲ. ಆಮೇಲೆ ಸ್ಟಾರ್ಟ್ ಮಾಡಿದ್ದೆ ಹೊರಗೆ ಹೋಗ್ಲಿಕ್ಕೆ. ಇಂಡಿಯಾದ ಒಳಗೆ, ಭಾರತ ದೇಶದ ಒಳಗೇ ಹಡಗಿನಲ್ಲಿದ್ದೆ. ಮದುವೆ ಆಗಿ ಒಂದು 5-6 ವರ್ಷ ಒಳಗಿದ್ಲೇ ಇದ್ದೆ. ಆಮೇಲೆ 5-6 ವರ್ಷ ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ ಹೊರಗೆ ಹೋಗ್ಲಿಕ್ಕೆ, ಟೂರ್ ಮಾಡಲಿಕ್ಕೆ. ಎಸ್ ಸರ್, ಕಂಟಿನ್ಯೂ ಮಾಡುವ ಸರ್. ಆಯ್ತು ಸರ್, ನಾವು ಹೋಗ್ಬೇಕು. ಮೇಲೆ ಇದೆಯಾ ಸರ್? ಮೇಲೆ ಅದು ಟೆರೆಸ್ ಉಂಟು. ಓಕೆ, ಒಂದು ಹೋಗಿ ಬರುವ. ನಾನು ಒಂದು ಕೀ ತರ್ತೇನೆ. ಓಕೆ, ಆಯ್ತು. ಒಂದೇ ನಿಮಿಷ. ಇದು ಟೆರೆಸ್ಸು. ಇಲ್ಲಿ ಭವಿಷ್ಯದಲ್ಲಿ ಇಲ್ಲಿ ಒಂದು 2 ಬೆಡ್ರೂಮ್ ಕಟ್ಬೋದು. ಅಷ್ಟು ಸ್ಪೇಸ್ ಇದೆ. ಸ್ಪೇಸ್ ಇಟ್ಟಿದ್ದೇವೆ. ಅದಕ್ಕೆ ಲೈಸೆನ್ಸ್ ಕೂಡ ಉಂಟು, ಅಪ್ರೂವಲ್ ಆಗಿದೆ. ಯಾವಾಗ ಬೇಕಾದ್ರೂ ಕಟ್ಬೋದು. ಎಷ್ಟು ಸೆನ್ಸ್ ಸರ್ ಜಾಗೆ ಮತ್ತು ಮನೆ? ಇದರಲ್ಲಿ 8 ಸೆನ್ಸ್ ಜಾಗ ಉಂಟು ಟೋಟಲ್ ಏರಿಯಾ. ನೀವು ಪರ್ಚೇಸ್ ಮಾಡಿದ್ದು? ಹೌದು 8 ಸೆಂಟ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ದೇನೆ. ಅಷ್ಟೇ ಇದ್ದದ್ದು. ಕೊನೆಯ ಪೀಸ್ ನನಗೆ ಸಿಕ್ಕಿದ್ದು. ಓಕೆ, ಲೇಔಟ್ ತರ ಮಾಡಿ ಸೇಲ್ ಮಾಡಿ? ಎಲ್ಲ ಲೇಔಟ್ ಮಾಡಿ ಅವರು ಸೇಲ್ ಮಾಡಿದ್ರು. ಇದೆಲ್ಲ ಲೇಔಟ್ ಅದೆಲ್ಲ ಹೋಗಿತ್ತು ಮೊದಲು. ನನಗೆ ಸಿಗುವಾಗ ಲಾಸ್ಟ್ ಒಂದು ಪೀಸ್ ಮಾತ್ರ ಉಳಿದದ್ದು. ಹಾಗೆ ಬಟ್ ಒಳ್ಳೆ ಪ್ಲೇಸ್ ಸರ್. ತುಂಬ ಸುತ್ತಮುತ್ತ ಫುಲ್ ಗ್ರೀನರಿ ಇದೆ, ಸೈಲೆಂಟ್ ಏರಿಯಾ, ಯಾವುದೇ ಥರ ಸೌಂಡ್. ಇಲ್ಲಿ ಏನಂತ ಹೇಳಿದರೆ ಒಳ್ಳೆ ಕನ್ವೀನಿಯಂಟ್. ಇಲ್ಲಿಂದ ಸ್ವಲ್ಪ ಅಲ್ಲಿಗೆ 2 ನಿಮಿಷ ಹೋದರೆ ಮಾರ್ಗದಲ್ಲಿ 24 hours ಆಕ್ಸೆಸ್. ರಿಕ್ಷಾ ಸಿಗ್ತದೆ, 10 ರೂಪಾಯಿ ಕೊಟ್ಟರೆ ಇಲ್ಲಿಂದ ಸುರತ್ಕಲ್ ಬಿಡ್ತಾರೆ, ಅಲ್ಲಿಂದ ಬರ್ಬೋದು. ಮಾರ್ಕೆಟ್ ಹತ್ರ ಡಾಕ್ಟರ್ಸ್ ಇದ್ದಾರೆ, ಸೂಪರ್ ಮಾರ್ಕೆಟ್ ಇದೆ, ಎಲ್ಲ ಉಂಟು. ಬದಿಯಲ್ಲಿ ವಿಶಾಲ್ ಉಂಟು, ಇನ್ನೊಂದು ಬರ್ತದೆ ರಿಲಯನ್ಸ್ ಇದು ಬರ್ತದೆ, ಮಾರ್ಟ್ ಬರ್ತದೆ. ಡಾಕ್ಟರ್ ಹತ್ರ ಹೋಗ್ಲಿಕ್ಕೆಲ್ಲ ಯಾವ ಸಮಯದಲ್ಲಿ ಹೆದರಿಕೆ ಅಂತ ಇಲ್ಲ. ಒಳ್ಳೆ ಜಾಗವೇ ತಗೊಂಡಿದ್ದೀರಿ. ಹೌದು, ಯಾವ ಸಮಯದಲ್ಲೂ ನಿಮಗೆ ಆಕ್ಸೆಸ್ ಉಂಟು ಇಲ್ಲಿ. ಡೈಲಿ ಈಗ ಅವಿನಾಶ್ ಅವರು ಇಲ್ಲಿಂದಲೇ ಮಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ? ಇಲ್ಲಿಂದಲೇ ಮಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡೋದು. ಆಮೇಲೆ ಕೆಲವು ಸರಿ ರಾತ್ರಿ ಎಲ್ಲಾದರೂ
ಹೋಗಿ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗ ಆತಿಥ್ಯ ಕರೀತಾರಲ್ಲ, ಅಲ್ಲಿ ಹೋಗಿ ಬರುವ ತಡ ಆದರೆ ಮಗಳದ್ದು ಫ್ಲ್ಯಾಟ್ ಉಂಟಲ್ಲ ಮಂಗಳೂರಿನಲ್ಲಿ ಬಲ್ಮಠದಲ್ಲಿ, ಅಲ್ಲಿ ಹೋಗಿರ್ತಾನೆ. ಓಕೆ ಓಕೆ. ಮರು ದಿವಸ ಬೆಳಿಗ್ಗೆ ಬರ್ತಾನೆ ಲೇಟ್ ಆದರೆ, ಹಾಂ ಹಾಂ ಹಾಂ. ಇಲ್ಲಾದ್ರೆ ರಾತ್ರಿಯೇ ಬರ್ತಾನೆ, 12-1 ಗಂಟೆ ಆದರೂ ಬರ್ತಾನೆ ಇಲ್ಲಿಗೆ ಬರೋದು. ಇಲ್ಲಾಂದ್ರೆ ತಾಯಿ ಇದ್ದಾರಲ್ಲ, ಹೌದು ಹೌದು ಹೌದು, ಕಾದು ಕೂತ್ಕೊಳ್ತಾರೆ. ಹೌದು, ಅಲ್ಲಿ ಊಟ ಎಲ್ಲ ಮಾಡಿ ಎಲ್ಲ ಯಾರು ಕೊಡ್ತಾರೆ? ಹೌದು. ಅಲ್ಲೆಲ್ಲ ಎಂತ ಝೊಮ್ಯಾಟೊ, ಆನ್ಲೈನ್, ಸ್ವಿಗ್ಗಿ, ಆನ್ಲೈನ್ ಕರಿಬೇಕಲ್ಲ. ಇಲ್ಲಿ ಮನೆಯಲ್ಲಿ ತಾಯಿ ಮಾಡಿದಾಗ ಯಾರು ಮಾಡಿ ಕೊಡ್ತಾರೆ? ಅದು ಸತ್ಯ ಸರ್, ಅದು ಎಲ್ಲ ಊಟ ಎಲ್ಲ ಸಿಗ್ತದೆ, ಎಸ್, ಯಾವುದೂ ತೊಂದರೆ ಇಲ್ಲ. ಇಲ್ಲಿ ಬದಿಯಲ್ಲಿ ಕೂಡ ತುಂಬ ಜನರಿದ್ದಾರೆ, ಹೆದರಿಕೆ ಅಂಥದ್ದು ವಿಷಯನೇ ಇಲ್ಲ. ತುಂಬ ಹತ್ತಿರದಲ್ಲೇ ಮನೆಗಳಾಗಿ ಈಗ ಜಾಸ್ತಿ ಆಗ್ತಾ ಬಂತು. ನೀವು ಬರುವಾಗ ಖಾಲಿ ಇತ್ತು ಸರ್ ಏರಿಯಾ ಎಲ್ಲ? ಇದು ಒಂದೇ ಸೈಟ್ ಖಾಲಿ ಇದ್ದದ್ದು, ಎಲ್ಲದರಲ್ಲೂ ಮನೆ ಕಟ್ಟಿ ಎಲ್ಲ ಫುಲ್ ಇತ್ತು. ಹೊಸ ಮನೆ ಅಂತ ಆಗಲೇ ಇಲ್ಲ, ಎಲ್ಲ ಇತ್ತು ನಾನು ಬರೋ ಮುಂಚೆ. ಓಹೋ ಹೋ ಹೋ. ಓ, ತುಂಬ ಹತ್ತಿರ ಅಲ್ಲ ಸರ್, ರೈಲ್ವೆ ಇಲ್ಲೇ ಇದೆ. ಅದೇ ರೈಲ್ವೆ ನನ್ನ ಮನೆಯ ನೆಕ್ಸ್ಟ್ ಉಂಟಲ್ಲ ರೈಲ್ವೆ ಪ್ರಾಪರ್ಟಿ ಅದು. ಓ, ಇದು ಈ ಜಾಗ ಕೂಡ ಇಲ್ಲಿ ಪ್ಲಾಟ್ಫಾರ್ಮ್ ಬರ್ಬೋದು ಇನ್ನು ಮುಂಚೆ, ಫ್ಯೂಚರಲ್ಲಿ ಇಲ್ಲೇ ಪ್ಲಾಟ್ಫಾರ್ಮ್ ಬರಲಿಕ್ಕೆ ಚಾನ್ಸಸ್ ಉಂಟು. ಓಕೆ, ಆಗ ಹತ್ತಿರ ಆಗ್ತದೆ ಬರಲಿಕ್ಕೆ ಹೋಗ್ಲಿ. ಬಾಂಬೆ ಹೋಗ್ಲಿಕ್ಕೆಲ್ಲ ಬಾಂಬೆಯವರು ಅಲ್ಲಿಂದಲೇ ಬರ್ತಾರೆ, ಒಳದಾರಿಯಿಂದಲೇ ನಡ್ಕೊಂಡೇ ಬರ್ಬೋದು. ಅಲ್ಲಿಂದ ನಡ್ಕೊಂಡು ಇಲ್ಲಿ ಸೀದಾ ಮನೆಗೆ ಬರ್ತಾರೆ. ಓಕೆ, ರಿಕ್ಷಾಕ್ಕೆ ಹೊರಗೆ ತಿರುಗಿ ಬರ್ಬೇಕಂತ ಏನಿಲ್ಲ, ಸೀದಾ ಬರ್ತಾರೆ ಅವರು. ಎಸ್ ಸರ್, ಬನ್ನಿ ಹೋಗಲ್ಲ. ಅಸ್ತಿಕ್ಕಿದ್ದಾಗ ಒಂಚೂರು ನಿಮಗೂ ಮಾತಾಡ್ಲಿಕ್ಕೆ ಹೌದು ಇರುವಾಗೆಲ್ಲ ಮಾತಾಡ್ಲಿಕ್ಕೆ. ಹೆಚ್ಚಾಗಿ ಅವನು ಇಲ್ಲಿ ಇರುವುದು, ಮನೆಯಲ್ಲಿ ಮೇಲೆ ಇರ್ತಾನೆ. ಇದೇ ಲೊಕೇಶನ್ ಅಲ್ಲಿ, ಕೆಳಗಡೆ ಭಾರಿ ಕಡಿಮೆ. ಇದೇ ಲೊಕೇಶನ್ ಅವನದು. ರಾತ್ರಿ ಕೂಡ ಇದು ಟಿವಿ ಉಂಟು ಅವನದು, ಅವನಿಗೆ ಸಪ್ರೇಟ್ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಉಂಟಲ್ಲ. ಹೌದು, ಕೆಳಗೆಲ್ಲಿ ಇರ್ಬೇಕಂತಿಲ್ಲ, ಊಟಕ್ಕೆ ಮಾತ್ರ ಕೆಳಗೆ ಬರುವುದು. ಇಲ್ಲಿ ಇರ್ತಾನೆ, ಬೆಡ್ರೂಮ್ ಹೋಗ್ತಾನೆ, ಮಲಗ್ತಾನೆ, ಎಲ್ಲ ಟಿವಿ ನೋಡ್ತಾನೆ. ಏನಾದರೂ ತಾಯಿ ಹತ್ರ ಕೂತ್ಕೊಂಡು ಟಿವಿ ನೋಡ್ಲಿಕ್ಕಿದ್ರೆ ಕೆಳಗೆ ಬರ್ತಾನೆ ಅಷ್ಟೇ. ಇಲ್ಲಿಂದಲೇ ಕೆಳಗಡೆ ಸೀಟು ಇದಕ್ಕೂ ಕಾಣಿಸ್ತದಲ್ಲ ವ್ಯೂಸ್. ಇಂಜಿನಿಯರಿಂಗ್ ಎಲ್ಲ ಯಾರು ಮಾಡಿದ್ದು ಸರ್? ಅದು ಮೌಲ್ಯರೊಬ್ಬರು. ಹೌದಾ? ಮೌಲ್ಯರೊಬ್ಬರು ವಿಶ್ವಕರ್ಮ ಅವರು ಮಾಡಿದ್ದು. ಅವು ಅಂದರೆ ಅವರು ಮಾಡಿದ್ದಾರೆ. ನನಗೆ ಸ್ವಲ್ಪ ಮನೆ ಕಟ್ಟಿದ ನಂತರ ಸ್ವಲ್ಪ ಐಡಿಯಾ ಚೇಂಜ್ ಆಗಿ ಬಂತು. ಚೇಂಜ್ ಮಾಡುವ ಮೊದಲು ಅದಾಗಲಿಲ್ಲ. ಇದು ತಕ್ಕೊಂಡ ನಂತರ ಇದು ಭಾರಿ ದೊಡ್ಡ ತೊಂದರೆ ಕೆಲಸ. ಅದಕ್ಕೆ ನಾನು ಸುಮ್ಮನಿದ್ದೆ. ಈ ಬೆಡ್ರೂಮಿನಿಂದ ಡೈರೆಕ್ಟ್ ಹೀಗೆ ತೆಗೆದುಕೊಂಡು ಬೆಡ್ರೂಮ್ ಮತ್ತು ಲಾಂಚ್ ಎರಡು ಒಟ್ಟಿಗೆ, ಅವರು ಬೆಡ್ರೂಮ್ನಿಂದ ಹೊರಗೆ ಬಂದು ಅವರದ್ದೇ ಟಿವಿ, ಅವರದ್ದೇ ಸಿಟ್ ಔಟ್ ಎಲ್ಲ ಇದ್ದದೊಂದು ಈಗ ಮಾಡ್ಲಿಕ್ಕೆ ಇತ್ತು. ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಈಗಲೂ. ಓಕೆ, ಹೌದೌದು. ಇದು ಗೋಡೆ ತೆಗೆದ್ರೆ ಆಯ್ತು, ಎಲ್ಲ ಕರೆಕ್ಟಾಗಿ ಬರ್ತದೆ. ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅಲ್ಲಿಂದ ಬಂದಿದೆ ಅಲ್ಲ. ಹೌದು, ಫ್ಯೂಚರಲ್ಲಿ ನೋಡುವ, ಮಕ್ಕಳಿಗೆ ಬೇರೆ ಎಲ್ಲಿಯಾದ್ರೂ ಮನೆ ಬೇಕಾದ್ರೆ ಅಲ್ಲಿ ಕಟ್ಟುವ, ಇದನ್ನು ಬೇರೆ ಯಾರಿಗಾದ್ರೂ ಮಾರಿಬಿಡುವ ಅಷ್ಟೇ ಅಲ್ಲ, ಬೇರೆದ ಮನೆ ಮಾಡುವ. ಅಲ್ಲಿ ಈಗ ನಮ್ಮ ತಂದೆ ಮನೆಯಲ್ಲಿ ಜಾಗ ಒಳ್ಳೇದುಂಟು. ಅವರಿಗೆ ಏನಾದರೂ ಮನಸ್ಸು ಮಾಡಿದರೆ ಎಷ್ಟು ದೊಡ್ಡ ಗ್ರೀನರಿ ತಕ್ಕೊಂಡು ಮಾಡ್ಬೋದು ಮನೆ. ಪ್ಲಾನ್ ಉಂಟು ಸರ್? ನೋಡಬೇಕು, ಹಣ ಎಲ್ಲ ಇವರು ಖರ್ಚು ಮಾಡಬೇಕು. ಹೌದೌದು. ಮಕ್ಕಳಿಗೆ ಮನೆ ಬೇಕಾದರೆ ಅವರು ಹಣ ಖರ್ಚು ಮಾಡಿದರೆ ಜಾಗ ಅಲ್ಲಿ ಫ್ರೀ ಉಂಟು, ಏನು ಬೇಕಾದರೂ ಮಾಡಿಕೊಳ್ಬೋದು. ಓಕೆ, ಈಗ ಅಲ್ಲಿ ಲೆವೆಲಿಂಗ್ ಆಗ್ತಾ ಉಂಟು. ಎಸ್ ಸರ್, ಬನ್ನಿ. ಇದೆಲ್ಲ ಯಾರ ಪ್ಲಾನ್ ಸರ್? ಇದು ನನ್ನ ಮಗಳದ್ದು, ಅರ್ಚನದ್ದು, ಅವಳಿಟ್ಟದ್ದು. ನಾನು ಇದಕ್ಕೆ ಎಲ್ಲ ಹೆಚ್ಚು ತಲೆ ಕೆಡಿಸ್ಲಿಲ್ಲ. ಇದು ಎಲ್ಲ ಅವಳದೇ, ಅರ್ಚನದ್ದು. ಸೊ ಆರ್ಟ್ ವರ್ಕ್ ಎಲ್ಲ ಇರಬೇಕು. ಮಗಳದ್ದು, ಅವಳದ್ದೇ. ಮೇರೆ ಆಸ್ತಿಕ್ ನಮ್ಮ ಎನ್ನ ಧರ್ಮಪತ್ನಿ. ಎಸ್, ನೋಡ್ತಾ ಇರ್ಬೋದು ನೀವು, ಬಿಗ್ ಬಾಸ್ ಅವಿನಾಶ್ ಶೆಟ್ಟಿ ಅವರ ತಾಯಿ ಇಲ್ಲಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಎಸ್, ನಾವಿವತ್ತು ಬಂದಿದ್ದೇವೆ ಅಂತ ಹೇಳಿ ಆತಿಥ್ಯಕ್ಕೋಸ್ಕರ ನಮಗೆ ಚಾಯ್ ಎಲ್ಲ ತುಂಬ ಕಷ್ಟಪಟ್ಟು ಈಗ ರೆಡಿ ಮಾಡಿ ಎಲ್ಲ ತಗೊಂಡು ಮುಂದೆ ಇಟ್ಟಿದ್ದಾರೆ. ಬೇಡ ಅಂತ ಹೇಳಿದ್ರು ಕೂಡ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಹೇಗೆ ಮನೆ ಖಾಲಿ ಕಾಣಿಸ್ತಾ ಉಂಟಾ ಅವಿನಾಶ್ ಇಲ್ಲದೆ? ಹೌದು, ಇಲ್ಲ, ಯಾರು ಇಲ್ಲ, ಅವನೊಬ್ಬನು ಇರ್ತಾನೆ, ಎಲ್ಲಿ ಹೋಗುದಿಲ್ಲ. ಯಾವಾಗಲೂ ಇಲ್ಲೇ ಇರುವುದು ಅವನ ಹೆಚ್ಚಿಗೆ. ಹೋದ್ರು ಬರ್ತಾನೆ ರಾತ್ರಿ, ಒಮ್ಮೆ ಅಕ್ಕನ ಮನೆಯಲ್ಲಿ ಇರ್ತಾನೆ ಫ್ಲಾಟಿನಲ್ಲಿ, ಮತ್ತೆ ಇಲ್ಲಿ ಬರ್ತಾನೆ. ಸರ್, ಇಷ್ಟೆಲ್ಲ ತೋರಿಸಿದ್ರಿ, ತುಂಬ ಖುಷಿ ಆಯಿತು. ಸೊ ಫರ್ನಿಚರ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ಇದರ ಮರದ ವರ್ಕ್ ಎಲ್ಲ ಏನಿದೆ, ಇದೆಲ್ಲ ನೀವೇ ಸೆಲೆಕ್ಟ್ ಮಾಡಿದ್ದ, ಹೇಗೆ ಏನು? ಒಬ್ಬರು ಸುರೇಂದ್ರ ಅಂತ ಒಬ್ಬರಿದ್ರು. ಅವರು ಜಾತಿಯಲ್ಲಿ ವಿಶ್ವಕರ್ಮದವರಲ್ಲ, ಅವರು ವೃತ್ತಿಯಲ್ಲಿ ವಿಶ್ವಕರ್ಮ
ಫರ್ನಿಚರ್ ಇದ್ದು ಕೆಲಸ ತಕ್ಕೊಂಡದ್ದು ಫರ್ನಿಚರ್ ಮಾಡುವ ಕೆಲಸ ಅವ್ರು ತಕ್ಕೊಂಡದ್ದು. ಬೇರೆಯವರ ಹತ್ರ ವಿಶ್ವಕರ್ಮ ಹತ್ರ ಅವ್ರು ಸ್ವಲ್ಪ ಕಲ್ತಿದ್ದಾರೆ, ಆಮೇಲೆ ಸ್ವಂತ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನನಗೆ ಹೀಗೆಲ್ಲ ಮಾಡ್ತಾರೆ ಅಂತ ಹೇಳಿದ್ರು, ನಾನು ಆಗ ಕೆಲಸದಲ್ಲಿ ಭಾರಿ ಬಿಸಿ. ಈ ಡಿಸೈನ್ಸ್ ಎಲ್ಲ ಹೇಗೆ ಸರ್ ನೀವು ಹೇಳಿ ಮಾಡಿದ್ದ? ಇದು ಆರ್ಚ್ ತರ ಬರಬೇಕು? ಅದು ಆರ್ಕೆಲ್ಲ ನಾವು ಹೇಳಿದ್ದು. ನಮ್ದು ಈ ಮನೆ ಕಟ್ಟುವ ಒಬ್ಬ ವ್ಯಕ್ತಿ ಇದ್ದಾನೆ, ಅವ ನನ್ನ ಕ್ಲಾಸ್ಮೇಟ್ ನ ತಮ್ಮ. ಅವನು ಹೇಳಿದ್ದಾನೆ ಈಗ ಆರ್ಕ್ ಮಾಡುವ, ಆಮೇಲೆ ನಾವು ಅದಕ್ಕೆ ಇದು 2 ಕಂಬ ಹಾಕ್ತೇವೆ, ಸಿಮೆಂಟ್ ಇದು ಕಂಬ ಕಟ್ಟಿ ಅದನ್ನು ಒಳ್ಳೆ ಇದು ಕಂಬದಾಗಿ ಕಾಣುವಾಗೆ ಮಾಡ್ತೇನೆ. ನಾನು ಅದೆಲ್ಲ ಬೇಡ, ಇದು ಹೀಗಿರ್ಲಿ, ಅವನು ವಿಶ್ವಕರ್ಮದವ್ರು ಮಾಡ್ತಾರೆ ಅಂತ. ಕ್ರಮೇಣ ಇದು ತೆಗೆಯಬಹುದು, ಡ್ಯಾಮೇಜ್ ಆಗದೆ ಇದನ್ನು ತೆಗೆದು ಪುನಃ ಬೇಕಾದ್ರೆ ಚೇಂಜ್ ಮಾಡುವ ಚಾನ್ಸಸ್ ಇದೆ. ಟೀ ಕುಡ್ಡಿದ್ದು ಹಾಕ್ಬೋದು. ಇದು ಏನಾದರೂ ಹಾಳಾದ್ರೆ ಬೇರೆ ಕಂಬವೇ ನಾವು ತಯಾರು ಮಾಡಿ ಹಾಕುವಂಥದ್ದು ಪ್ರೊವಿಷನ್ ಉಂಟು ಅದ್ರಲ್ಲಿ. ಸರ್ ದೇವರ ಕೋಣೆಗೆ ಯಾವ ಇದು? ದೇವರ ಕೋಣೆ ನಾವು ಹೇಳಿದ್ದಷ್ಟೇ, ನಮ್ಗೆ ಇಂತ ಕೋಣೆ ದೇವರಿಗೆ ಒಂದು ಕೋಣೆ ಬೇಕಂತ ಹೇಳಿದೆವು. ನಮ್ದು ಒಬ್ರು ಸುಬ್ರಹ್ಮಣ್ಯ ಅಂತ ಒಬ್ರು ತಮಿಳ್ನಾಡಿನವರು ಒಬ್ರು ಇದ್ರು. ಅವ್ರ ಒಳಗಿದ್ದು ಎಲ್ಲ ದೇವರನ್ನು ಹೇಗೆ ಇಡ್ಬೇಕಂತ ಹೇಳಿದ್ರು. ದೇವರ ಕೊಡೆಗೆ ಹೋಗುವಾಗ ಬಗ್ಗಿಕೊಂಡು ಹೋಗ್ಬೇಕು, ನಿಂತ್ಕೊಂಡು ಹೋಗ್ಲಿಕ್ಕಿಲ್ಲ. ಹಾಗಾದ್ರೆ ಅದರ ಹೈಟ್ ಬಗ್ಗಿಯೇ ಹೋಗ್ಬೇಕು, ಬಗ್ಗಿಯೇ ಬರ್ಬೇಕು. ಅದೇ ತರ ದೇವರ ಕೊಡೆಗೆ ಹೋಗುವಾಗ ನೀವು ಸೀದಾ ನಡೆದುಕೊಂಡು ಹೋಗ್ಬಾರ್ದು, ತಲೆ ತಗ್ಗಿಕೊಂಡೇ ದೇವರ ಕೊಡೆ ಒಳಗೆ ಹೋಗ್ಬೇಕಂತ ಹೇಳಿ ಅದು ಹೀಗೆ ಮಾಡಿದ್ದಾರೆ. ಇಷ್ಟೇ ಮಾಡಿದಿರಿ? ಹೌದು, ಅಷ್ಟೇ ಮಾಡಿದ್ದಾರೆ. ಅದಕ್ಕೆ ಆಮೇಲೆ ಇದೆಲ್ಲ ನಮ್ದು ವಿಶ್ವಕರ್ಮ ಯಾರು ಇದು ಮಾಡಿದ್ದಾರೆ ಅವರೇ ಇದ್ರು ಡಿಸೈನ್ ಎಲ್ಲ ಮಾಡಿದ್ರು. ನನ್ನ ಹತ್ರ ಹೇಳಿದ್ರು ನನಗೆ ಮರ ತಂದು ಕೊಡಿ, ನನ್ನ ಮನೆಗೆ ತಂದು ಕೊಡಿ ಅಂತ. ಯಾವ ಮರ ಸರ್ ಇದು? ಇದು ಅದು ಎಂತ ಹೇಳ್ತೇವೆ ನಾವು ಅದಕ್ಕೆ, ಟೀ ಕುಡ್ಡಿಗೆ ಕನ್ನಡದಲ್ಲಿ ಎಂತ ಹೇಳ್ತೇವೆ? ತೆಕ್ಕಿದ ಮರ. ಅದಕ್ಕೆ ಕನ್ನಡದಲ್ಲಿ ಎಂತ ಬೇರೆ ಹೇಳ್ತಾರೆ. ಅದು ಎಲ್ಲ ಕಂಪ್ಲೀಟ್ ಟೀ ಕುಡ್. ಅದು ಅವಿನಾಶ್ ಅವ್ರು ಏನಾದ್ರು ಪೂಜೆ ಏನಾದ್ರು ಮಾಡ್ತಾ ಇದ್ರೆ? ಮಾಡ್ತಾರೆ, ದಿನ ಮಾಡ್ತಾರೆ. ಕೈ ಬಗೆದೆಲ್ಲ ಉಂಟು, ಎಲ್ಲ ಉಂಟು. ಇದು ದೇವರ ದೀಪ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕುದು ಬೆಳಿಗ್ಗೆ ನಾನು ಹಾಕ್ತೇನೆ, ಸಂಜೆ ಅವಳು ಹಾಕ್ತಾರೆ. ಅವನ ತಾಯಿ ಸಂಜೆ, ನಾನು ಬೆಳಿಗ್ಗೆ. ದಿನಕ್ಕೆ 2 ಸಾರಿ ಹಾಕ್ತಾರೆ. ಇಲ್ಲಿ ಹತ್ತಿರದೆಲ್ಲ ಮನೆ ಸುತ್ತ ತುಂಬಾ ಹೂಗಳಾಗ್ತಿತ್ತು, ಅದೇ ಹೂ ಬರ್ತಿತ್ತು. ಮೊನ್ನೆ ಅದೆಲ್ಲ ಗಿಡನ್ನೆಲ್ಲ ಕಟ್ ಮಾಡಿದ್ರು, ಈಗ ಹೂ ಸ್ವಲ್ಪ ಕಡಿಮೆ ಆಯ್ತು. ಏನು ಬರ್ತದೆ ಇಲ್ಲಿ ದಿನಾ ಹೂವೆಲ್ಲ ಹಾಕಿ ಎಲ್ಲ ಪೂಜೆ ಮಾಡೋ ಕ್ರಮ ಉಂಟು. ಏನಾದ್ರು ಮನೆಯಲ್ಲಿ ಭಜನೆ ಮಾಡ್ತೀರಾ? ಭಜನೆ ತಾಯಿ ಮಾಡ್ತಾರೆ, ಆಸ್ತಿಕ್ ಅವಿನಾಶನ ತಾಯಿ ಮಾಡ್ತಾರೆ. ನಾನು ಭಜನೆ ಎಲ್ಲ ಮಾಡುದಿಲ್ಲ. ನಾನು ಒಂದು ಸ್ವಲ್ಪ ಸ್ನಾನ ಮಾಡಿ ಬಂದು ದೇವರ ಎದುರು ನಿಂತು ಎಲ್ಲಾ ದೇವರನ್ನು ಕರೆಯುತ್ತೇನೆ, ಯಾರನ್ನು ಬಿಡುವುದಿಲ್ಲ. ಎಲ್ಲ ದೇವರನ್ನು ಸ್ಮರಣೆ ಮಾಡಿ ಎಲ್ಲ ದೇವರ ಹೆಸರಲ್ಲಿ ಕರೆದು ಅಷ್ಟೇ. ಅದೊಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ, ನೆಮ್ಮದಿ. ಬಹಳ 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 ಸಮಾಧಾನ ಮತ್ತು ನೆಮ್ಮದಿ ಅಂತ ಹೇಳಿದರೆ, ದೇವರ ಪೂಜೆ ಮಾಡಿ ನಾವು ಹೊರಗೆ ಹೋದರೆ ನನಗೆ ಭಾರೀ ಒಳ್ಳೆಯದಂತ ಆಗ್ತದೆ. ಎಲ್ಲಿ ಹೋಗೋದು ಧೈರ್ಯ ಬರ್ತದೆ. ಒಂದು ವೇಳೆ ಅರ್ಜೆಂಟಾಗಿ ದೇವರ ಪೂಜೆ ಮಾಡದೆ, ಸ್ನಾನ ಮಾಡದೆ ಸೀದಾ ಹೊರಗೆ ಹೋದ್ರೆ ಅದೊಂದು ಮನಸ್ಸಿಗೆ ಒಂಥರ ಆಗುದೇ ಇಲ್ಲ. ಅದು ಗಲಿಬಿಲಿ ಇರ್ತದೆ, ಗಲಿಬಿಲಿ ಎಲ್ಲ ಇರ್ತದೆ. ಇದೊಂದು ದೊಡ್ಡ ವಿಷಯ ಇದು ಯಾವಾಗಲೂ. ಎಸ್ ಸರ್, ಬಾಗಿಲಿದ್ದ ವಿಷಯ ಮಾತನಾಡೋದಾದ್ರೆ, ಈಗ ಮನೆ ಕಟ್ಟುವಾಗ ಬಾಗಿಲಿನ ಆಪ್ಷನ್ ಇರ್ತದೆ ಸರ್, ಇದು ನೀವೇ ಸೆಲೆಕ್ಷನ್ ಮಾಡಿದ್ದ ಡಿಸೈನ್? ಇದು ಡಿಸೈನ್ ನಾನು ಸೆಲೆಕ್ಷನ್ ಮಾಡ್ಲೇ ಇಲ್ಲ. ಇದರಲ್ಲಿ ಕೂಡ ಅದೇ ಹೇಳಿದ್ದು, ತೆಕ್ಕಿ ಅಂತ ಹೇಳ್ತಾರಲ್ಲ, ತೆಕ್ಕಿನ ಮರ ನನಗೆ ಎಷ್ಟು ಬೇಕಂತ ಹೇಳಿ ಪಟ್ಟಿ ಕೊಟ್ಟರು. ಅವರಿಗೆ ಹೋಗಿ ತಕೊಂಡು ಹೋಗಿ ಕೊಟ್ಟೆ. ನನ್ನ ಒಬ್ಬ ಮಿತ್ರನ ಮನೆಯಲ್ಲಿ ಭಾರಿ ಒಳ್ಳೆ ಬಾಗಿಲು ಮಾಡಿದ್ರು, ಅದೇ ವಿಶ್ವಕರ್ಮ. ಅವ್ರಿಗೆ ಹೇಳಿದೆ ಅಂಥದ್ದೇ ಬಾಗಿಲು ಮಾಡ್ಬೇಕು, ಎಷ್ಟು ಹಣ ಆದ್ರೂ ತೊಂದರೆ ಇಲ್ಲ ಅಂತ. ಅದಕ್ಕೆ ಹೇಳಿದ್ರು, ನೀವು ಮೊದಲು ಇದು ಹಾಕಿ ಆಯ್ತಲ್ಲ, ದಾರಂದ ನೀವು ಮೊದಲು ಹಾಕಿ ಆಯ್ತು, ದಾರಂದ ಸೈಜು ಜಾಗ ಇಷ್ಟೇ ಇಟ್ಟಿದ್ದೀರಿ ದಾರಂದಕ್ಕೆ, ಅದು ಇನ್ನೂ ಅಗಲಬೇಕು ಎಲ್ಲ, ನಾನು ಅದ್ರ ಹೊಡೆಯುತ್ತೇನೆ ಅಂತ ಹೇಳಿದ್ದೇನೆ. ದಾರಂದ ತೊಂದರೆ ಇಲ್ಲ, ಅದು ತೆಗೆಯುವ, ಗೋಡೆ ಕಟ್ಟಿದ್ದನ್ನು ಅರ್ಧ ತೆಗೆಯುವ, ಪುನಃ ತೆಗೆಯುವ ಮಾಡಿ ಅಂತ. ಬೇಡ ಈಗ ಇದು ಪುನಃ ಹೊಡೆಯೋದೆಲ್ಲ ಬೇಡ ಅಂತ ಹೇಳಿ ಇದು ಮಾಡಿದ್ರು. ನನಗೆ ಇದರಲ್ಲಿ ಅಷ್ಟೊಂದು ನನಗೆ ಸಂತೋಷ ಆಗಲಿಲ್ಲ. ನನಗೆ ಅವನ ಮನೇಲಿ 2 ಕಂಬ ಬಂದ ಹಾಗೆಲ್ಲ ಇತ್ತು. ಈಗ ಒಳ್ಳೆ ಮಷಿನ್ ಎಲ್ಲ ಮಾಡಿ ಅಂತ ವ್ಯವಸ್ಥೆ ಎಲ್ಲ ಇತ್ತು ಮಾಡುವ ಅಂತ. ಎಸ್ ಸರ್, ಮತ್ತೆ ಇದೊಂದು ನೀವು ಹೇಳ್ತಾ ಇದ್ರಿ, ಇದಕ್ಕೆ ಹಾಕಿರುವ ಮರದ ವಿಷಯ. ಇದು ಟೀಕೆ, ಎದುರುಗಡೆ ಎಲ್ಲ ಟೀಕೆ ಉಂಟು. ಇದು ಶಟರ್ ಪಟ್ಟಿಗಳೆಲ್ಲ ಟೀಕೆ ಉಂಟು. ಇದು ಕೂಡ ಸೆಲೆಕ್ಷನ್ ಎಲ್ಲ ನಿಮ್ಮದೇ ಆಗಿತ್ತು ಸರ್? ಇದು ವಿಶ್ವಕರ್ಮರವ್ದೆ. ಮರ ಮಾತ್ರ ನಾವು ಕೊಂಡೋಗಿ ಕೊಡೋದು. ನಾನು ಏನು ಹೇಳಿಲ್ಲ, ಯಾಕಂದ್ರೆ ನಾನು ಇರಲೇ ಇಲ್ಲ ಊರಲ್ಲಿ, ನಾನು ಶಿಪ್ಪಲ್ಲೇ ಇದ್ದೆ. ನನಗೆ ಯಾವುದು ಹೇಳಲಿಕ್ಕೆ ಸಮಯವೇ ಸಿಗಲಿಲ್ಲ. ಅವರಷ್ಟಕ್ಕೆ ಮಾಡಿಕೊಂಡು ಹೋದರು.
ಅವರಷ್ಟಿಗೆ ಮಾಡಿಕೊಂಡು ಹೋದರು, ತಂದು ಹಾಕಿದ್ರು. ನಾನು ಬಂದು ನೋಡಿದ್ದೆ, ಹಾಂ ಮಾಡಿದ್ದಾರೆ ಅಷ್ಟೇ. ನನಗೆ ಸಮಯ ಸಿಗ್ತಿದ್ರೆ ಬೇರೆಯವರ ಮನೆ ನೋಡಿ ಎಲ್ಲ ಬೇರೆ ಎಲ್ಲ ಮನೆಯವರ ಬಾಗಿಲೆಲ್ಲ ನೋಡಿ ಬೇರೆ ಬೇರೆ ರೀತಿ ಮಾಡ್ಬೋದಿತ್ತು. ಇದರೊಳಗಡೆ ಒಂದು ಬಾವಿ ಕೂಡ ಮಾಡಿದ್ದಾರೆ. ನೋಡುವ ಸರ್, ಇದು ಎಲ್ಲ ಸಂಪ. ಇದು ಸಂಪ್. ಎಷ್ಟು ಲೀಟರ್ ಸರ್ ಇದು? 4500 ಲೀಟರ್. ನಿಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕು? 4500 ಲೀಟರ್ ನಮ್ಗೆ ಒಂದಿನಕ್ಕೆ ಸಾಕು. ಓಕೆ. ಈಗ 4 ಕೋಣೆಯಲ್ಲಿ ಫುಲ್ ಜನ ಇದ್ರೆ ಈಗ ಎಷ್ಟು ಜನ ಇದ್ರು 4500 ಲೀಟರ್ ಒಂದು ದಿನಕ್ಕೆ ಸಾಕು. ಓಕೆ. ಹೊಸ ಇದೆಯಾ ಸರ್? ಉಂಟು ಇದರಲ್ಲಿ. ಈಗ ಕೆಳಗೆ ಹೋಗ್ತದೆ ಅದು. ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಏನಂತಂದ್ರೆ ಅದು ಸಿಮೆಂಟ್ ಇದ್ದು ರಿಂಗ್ ಹಾಕಿದ್ರು ಅವರು. ಸಿಮೆಂಟ್ ರಿಂಗ್ ಹಾಕಬಾರ್ದಿತ್ತು. ಅದು ನೀರಿದ್ದು ಹೊಸರು ಬರ್ಲಿಕ್ಕೆ, ಒಳಗೆ ಹೊಸರು ಬರುವುದಕ್ಕೆ ಸ್ವಲ್ಪ ಅದು ಸಿಮೆಂಟ್ ತಡೆಯುತ್ತದೆ. ಅದು ಹಾಗೆ. ಇನ್ನು ಕ್ರಮೇಣ ಅದನ್ನು ಬರುವ ವರ್ಷದೊಳಗೆ ನಾವು ಚೇಂಜ್ ಮಾಡ್ತೀವಿ. ಅದೆಲ್ಲ ಕೆಳಗೆ ಸ್ವಲ್ಪ ಹೋಗ್ಲಿಕ್ಕೆ ಉಂಟು. ಈಗ ಈ ವರ್ಷ ನೀರು ಸಿಗ್ಲಿಕ್ಕಿಲ್ಲ ಕುಡಿಲಿಕ್ಕೆ ಸರಿಯಾಗಿ. ಆದ್ದರಿಂದ ಬಹುಶಃ ಎಲ್ಲ ಬರುವ 2024 ಮೇ ತಿಂಗಳಲ್ಲಿ, ಏಪ್ರಿಲ್ ಮೇ ತಿಂಗಳಲ್ಲಿ ಏನೋ ಅದನ್ನು ಮಾಡಬೇಕಾಗುವ ಪರಿಸ್ಥಿತಿ ಬರ್ಬೋದು. ಆಗ ಮಾಡಬೇಕು. ತುಳಸಿ ಕಟ್ಟೆ ಇದು ಅವಿನಾಶನ ತಾಯಿಗೆ ದಿನಾ ಸಂಜೆ ಉಂಟು. ದೇವರಿಗೆ ತುಳಸಿ ಕಟ್ಟೆಗೆ ಬಂದು ಇದು ಮಾಡಿ ದೀಪ ಹಚ್ಚಿ ಪೂಜೆ ಮಾಡುವ ಎಲ್ಲ ಕ್ರಮಗಳೆಲ್ಲ ಇವೆ. ಅಲ್ಲಿ ಒಂದು ದೂರದಲ್ಲಿ ಕಾಣುತ್ತಲ್ಲ ನಿಮಗೆ ಬಟ್ಟೆ ಒಗೆಯುವ ಕಲ್ಲು. ಅದು ಈ ದಕ್ಷಿಣ ಕನ್ನಡ ಜಿಲ್ಲೆ ಹೆಂಗಸರಿಗೆ ಅದು ಬೇಕೇ ಬೇಕು. ಎಷ್ಟು ದೊಡ್ಡ ಮನೆ ಇದ್ದು ನಿಮ್ಮ ಹತ್ರ ವಾಷಿಂಗ್ ಮಷಿನ್ ಇರಲಿ ಏನೇ ಇರಲಿ ಅದು ಇಲ್ಲದೆ ಇಲ್ಲ, ಅದು ಬೇಕೇ ಬೇಕು. ಯಾಕಂದ್ರೆ ಕೈಯಲ್ಲಿ ಒದ್ದಷ್ಟು ಕ್ಲೀನ್ ವಾಷಿಂಗ್ ಮಿಷಿನ್ ಆಗುದಿಲ್ಲ ಅಂತ ಅವರ ಮಾತು. ಅವು ಚಿಕ್ಕಂದಿಂದಲೂ ವಾಷಿಂಗ್ ಮಷಿನ್ನ ಭರವಸೆ ಕಡಿಮೆ. ಸ್ವತಃ ಕೈಯಲ್ಲೇ ಬಟ್ಟೆ ತೊಳೆದ ಅಭ್ಯಾಸ. ಮಷಿನೇ ಉಂಟು. ಈ ಚದ್ದರ್ ಬೆಡ್ಶೀಟ್ಸ್ ಎಲ್ಲ ಹಾಕ್ತಾರೆ ಅವರು ಅಷ್ಟೇ, ಬೇರೆ ಏನಲ್ಲ. ಸಣ್ಣ ಪುಟ್ಟ ಗಾರ್ಡನ್ ಇದು ಬರೀ ಸಣ್ಣ. ಅಂದ್ರೆ ನಮ್ಗೆ ಸ್ವಲ್ಪ ಸ್ಥಳದ್ದು ಬಟ್ ಆಸೆ ಇತ್ತ ಸರ್ ನಿಮಗೆ? ಇನ್ನಷ್ಟು ಗಿಡ ತುಂಬಾ ಆಸೆ ಇತ್ತು. ಸ್ಥಳಾವಕಾಶ ಕಮ್ಮಿ ಆದ ಕಾರಣ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಕ್ರಮೇಣ ನಾವು ಬೇರೆ ಮನೆ ಹೋಗುವ ಸ್ವಲ್ಪ ಚಾನ್ಸಸ್ ಕಂಡು ಬರ್ತಾ ಉಂಟು ನನಗೀಗ. ಬೇರೆ ಮನೆ ತೆಗೆದುಕೊಳ್ಳುವ ಅಥವಾ ಬೇರೆ ಮನೆ ಕಟ್ಟುವ, ಹೊಸ ಮನೆ ಕಟ್ಟುವ, ಅಲ್ಲಿ ಬೇಕಾದಷ್ಟು ಜಾಗ ಇಟ್ಟು ಸ್ವಲ್ಪ ದೊಡ್ಡ ಮನೆ ಕಟ್ಟಿ ಇದಕ್ಕೆ ಬೇಕಾದ ಡಿಮಾಂಡ್ ಉಂಟು, ಮಾರ್ಬೋದು. ಅಲ್ಲ, ದೇವರ ಆಶೀರ್ವಾದ ಮಾಡಿ ಇದಕ್ಕಿಂತ. ಆದರೆ ಲೊಕ್ಯಾಲಿಟಿ ಸಿಗ್ಲಿಕ್ಕಿಲ್ಲ. ಇಷ್ಟು ಸೈಲೆಂಟ್ ಪ್ಲೇಸ್. ಸುರತ್ಕಲ್ ಹೋಗ್ಲಿಕ್ಕೆ, ಮಂಗಳೂರು ಹೋಗ್ಲಿಕ್ಕೆ. ಅಲ್ಲ, ಈಗ ನೀವು ಇಲ್ಲಿ ಬಂದು ಇಲ್ಲಿಗೆ ಸೆಟ್ ಆಗಿದ್ದೀರಾ ಅಂತ? ನಾನು ಸೆಟ್ ಆಗಿದ್ದೇನೆ. ಆಕ್ಸೆಸ್ 24 ಗಂಟೆ ಕೂಡ ನಿಮಗೆ ಯಾವ ವಾಹನವೂ ಬೇಡ. ಸ್ವಲ್ಪ ಮಾರ್ಗದಲ್ಲಿ ಹೋಗಿ, ನೀವೀಗ ಬರುವಾಗ ನೋಡಿದ್ರಲ್ಲ, ಹೌದೌದು, ಅಲ್ಲಿವರೆಗೆ ಹೋದ್ರೆ ಆಯ್ತು ನಡೆದುಕೊಂಡು. ಎಲ್ಲ ವಾಹನಗಳು ಸಿಗ್ತದೆ ಅಲ್ಲಿ. ಬಸ್ಸುಗಳು ಬೇಕಾದಷ್ಟಿವೆ, ಆಟೋ ರಿಕ್ಷಾಗಳು ಬೇಕಾದಷ್ಟಿವೆ, ಎಲ್ಲ ಸಿಗ್ತದೆ ಅಲ್ಲಿ. ತುಂಬ ಖುಷಿ ಆಯಿತು. ನಮ್ಮ ಕರ್ನಾಟಕದ ಜನತೆಗೆ ಅವಿನಾಶ್ ಅವರ ಮನೆ ಹೇಗಿದೆ ಅಂತ ನೋಡಬೇಕಿತ್ತು. ಸೊ ನೀವು ತಂದೆಯನ್ನು ಕೂಡ ನೋಡಿದ್ರಿ, ತಾಯಿಯನ್ನು ಕೂಡ ನೋಡಿದ್ರಿ. ಮನೆ ಹೇಗಿದೆ, ಎಷ್ಟು ರೂಮ್ ಇದೆ, ಏನೆಲ್ಲ ಇದೆ ಮನೆಯಲ್ಲಿ, ಎಲ್ಲವನ್ನು ನಾವು ತೋರಿಸಿದ್ದೇವೆ. ಕರ್ನಾಟಕದ ಜನತೆಗೆ ಒಂದು ಮಾತು ಹೇಳಿ ಸರ್ ನೀವು. ಅವರಿಗೊಂದು ಆಸೆ ಇತ್ತು. ಎಲ್ಲ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ಮಗ ಅವಿನಾಶ್ ಶೆಟ್ಟಿ ಬಿಗ್ ಬಾಸಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗಿದ್ದಾನೆ. ಅವನಿಗೊಂದು ಬಹಳ ಒಂದು ಆಸೆ ಇತ್ತು, ನಾನು ಬಿಗ್ ಬಾಸಿಗೆ ಒಳಗೆ ಹೋಗಬೇಕು, ಎಲ್ರಿಗೆ ಮುಂದೆ ಬರಬೇಕಂತ. ಅವನನ್ನು ತಾವು ಎಲ್ಲ ಕನ್ನಡದ ಜನತೆ ಅವನಿಗೆ ಸಪೋರ್ಟ್ ಮಾಡಿ ಅವನಿಗೆ ಗೆಲ್ಲಿಸುವ ಹಾಗೆ ತಾವೆಲ್ಲರೂ ಸೇರಿ ಅವನನ್ನು ಗೆಲ್ಲಿಸಬೇಕಂತ ಕರ್ನಾಟಕದ ಜನತೆಗೆ ನನ್ನ ಎಲ್ಲ ನಮಸ್ಕಾರ. ಎಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದ ತಿಳಿಸ್ತೇವೆ. ಇದು ಸ್ಪೆಷಲಿ ಮಾಡಿದ್ದು ಯಾಕಂತ ಹೇಳಿದರೆ, ಬಿಗ್ ಬಾಸಿಗೆ ಅವಿನಾಶ್ ಶೆಟ್ಟಿ ಅವರು ಹೋದ ಮೇಲೆ ಅವರ ವಿಚಾರದಲ್ಲಿ ಅಷ್ಟೊಂದು ವಿಡಿಯೋಗಳು ಆಗ್ತಾ ಇಲ್ಲ. ಅವರ ಮನೆ ತೋರಿಸಿದರೆ ಚೆನ್ನಾಗಿತ್ತು, ತಂದೆ ತಾಯಿ ಹತ್ರ ಮಾತಾಡಿಸಿ ಚೆನ್ನಾಗಿತ್ತು ಅಂತ ಸಾಕಷ್ಟು ಬಿಗ್ ಬಾಸ್ನ ವ್ಯೂವರ್ಸ್ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾವು ಸ್ಪೆಷಲ್ ವಿಡಿಯೋ ಮಾಡಿದ್ರಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಅನ್ಕೋತಾ ಇದ್ದೆ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.